ಫ್ರೆಂಡ್ಸ್, ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಮಾವಿನ ಹಣ್ಣಿನ ಸಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಎಲ್ಲ ಮಾವಿನ ಹಣ್ಣನ್ನು ತೊಳೆದು ಸಿಪ್ಪೆ ತೆಗಿಬೇಕು. ಸಿಪ್ಪೆಯನ್ನು ಬಿಸಾಡಬಾರ್ದು, ಸಿಪ್ಪೆನ ಸಹಿತ ಮಾವಿನ ಹಣ್ಣನ್ನು ಹಾಕಬೇಕು. ನಂತರ ಅರ್ಧ ಚಮಚ ಉಪ್ಪು ಹಾಕಬೇಕು. ನಂತರ ಗ್ಯಾಸ್ ಆನ್ ಮಾಡಿ ಬಾಣಲೆಯಲ್ಲಿ ಮಾವಿನ ಹಣ್ಣನ್ನು ಬೇಯಲಿಕ್ಕೆ ಇಡಬೇಕು. ನಂತರ ಮಸಾಲೆಗೆ 7-6 ಉದ್ದ ಮೆಣಸು, ಮುಕ್ಕಾಲು ಚಮಚ ಸಾಂಬಾರು, 1/4 ಚಮಚ ಜೀರಿಗೆ, 7-8 ಮೆಂತೆ, ಸ್ವಲ್ಪ ಸಾಸಿವೆ. ಮಾವಿನ ಹಣ್ಣನ್ನು ಜಾಸ್ತಿ ತಿನ್ನಬಾರ್ದು, ಹುಳ ಹೇಳ್ತಾರಲ್ಲ, ಅದಕ್ಕೆ ಸ್ವಲ್ಪ ಕಾಳು ಮೆಣಸು ಹಾಕಬೇಕು. ನಂತರ ಸ್ವಲ್ಪ ಓಮ, ಇದರಿಂದ ಸ್ವಲ್ಪ ಖಾರ ಇರ್ತದಲ್ವ. 6 ಎಸಳು ಬೆಳ್ಳುಳ್ಳಿ, ನಂತರ ಉಳಿದ ಎಲ್ಲ ಮಸಾಲೆ ಪದಾರ್ಥವನ್ನು ಹಾಕಬೇಕು. ಸ್ವಲ್ಪ ಅರಶಿಣ, ಸ್ವಲ್ಪ ನೀರು ಹಾಕಬೇಕು. ಮಾವಿನ ಹಣ್ಣು ಬೇಯ್ದಿದೆ, ಅದಕ್ಕೆ ಈಗ ಗ್ರೈಂಡ್ ಮಾಡಿದ ಮಸಾಲೆಯನ್ನು ಹಾಕುವ. ಮಿಕ್ಸಿಯಲ್ಲಿ ಉಳಿದ ಮಸಾಲೆಯನ್ನು ವೇಸ್ಟ್ ಮಾಡಬಾರ್ದು, ಅದಕ್ಕೆ ನೀರು ಹಾಕಿ ಅದನ್ನು ಕೂಡ ಅದಕ್ಕೆ ಬೆರೆಸಬೇಕು. ಮಾವಿನ ಹಣ್ಣಿನ ಸಾರು ಮಾಡೋದ್ರಿಂದ ಸ್ವಲ್ಪ ಸ್ವಲ್ಪ ಊಟ ಮಾಡುವವರು ಕೂಡ ಜಾಸ್ತಿ ಊಟ ಮಾಡ್ತಾರೆ. ತುಂಬ ರುಚಿಯಾಗಿಯೂ ಕೂಡ ಇರುತ್ತೆ. ಮಾವಿನ ಸಾರಿಗೆ ಒಗ್ಗರಣೆ ಹಾಕಿದರೆ ತುಂಬ ರುಚಿಯಾಗಿರ್ತದೆ. ಅದಕ್ಕೆ ಸ್ವಲ್ಪ ಎಣ್ಣೆ, ಸಾಸಿವೆ, ಬೆಳ್ಳುಳ್ಳಿ, ಒಣಮೆಣಸು, ಕರಿಬೇವು ಎಲ್ಲ ಹಾಕಿ ಫ್ರೈ ಮಾಡಬೇಕು.
ಫ್ರೈ ಮಾಡಿ ಅದನ್ನು ಬಾಣಲೆಗೆ ಹಾಕಿ ಮುಚ್ಚಳ ಮುಚ್ಚಬೇಕು. ನಂತರ ತೆಗೆದು ಊಟದ ಜೊತೆಗೆ ಮಾವಿನ ಸಾರು, ಏನು ರುಚಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.